ಇನ್ನು ಆಟಿಡೊಂಜಿ ದಿನ ಸಿನಿಮಾಕ್ಕೆ ಪ್ರೇಕ್ಷಕರಿಂದಲೂ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದ್ದು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪವಿತ್ರ ನಡೆಸಿದ ಚಿಟ್ಚಾಟ್ ಇಲ್ಲಿದೆ ನೋಡಿ. ಡಿಸೆಂಬರ್ ತಿಂಗಳಲ್ಲಿ ಆಟಿಡೊಂಜಿ ದಿನ ತೋರಿಸ್ತೇವೆ ಅಂತ ನಮ್ಮ ತುಳು ಚಿತ್ರರಂಗದಲ್ಲಿ ಒಂದು ಸಿನಿಮಾ ರೆಡಿ ಆಗಿತ್ತು. ಇವತ್ತು ಡಿಸೆಂಬರ್ 6ಕ್ಕೆ ಸಿನಿಮಾ ತಯಾರಾಗಿದೆ, ರೆಡಿ ಆಗಿದೆ, ಥಿಯೇಟರ್ ಬಂದಿದೆ. ಯಾವ ರೀತಿ ಆಗಿದೆ ಸಿನಿಮಾ ಅಂತ ಕೇಳೋದಕ್ಕೆ ನಾವಿವತ್ತು ಬಂದಿದ್ದೇವೆ. ಈ ಒಂದು ಸಿನಿಮಾದ ಬಗ್ಗೆ ಹೇಳೋದಾದ್ರೆ, ಪೃಥ್ವಿ ಅಂಬರ್ ಹೀರೋ ಆಗಿ, ನಿರೀಕ್ಷಾ ಶೆಟ್ಟಿ ನಾಯಕಿಯಾಗಿ ಈ ಸಿನಿಮಾದಲ್ಲಿ ಅಭಿನಯ ಮಾಡಿದ್ರು. ಅದರ ಜೊತೆಗೆ ಭವಿಷ್ಯ ಆರ್ಕೆ ಕ್ರಿಯೇಷನ್, ರಾಧಾಕೃಷ್ಣ ಇವರ ಪ್ರೊಡ್ಯೂಸರ್ ಆಗಿ ಒಂದು ಸಿನಿಮಾಕ್ಕೆ ಕೆಲಸ ಮಾಡಿದ್ದಾರೆ. ಹಾಗೆ ಆಕಾಶ ಹಾಸನ್ ಕಾರ್ಯಕಾರಿ ನಿರ್ಮಾಪಕರಾಗಿ ಈ ಸಿನಿಮಾದಲ್ಲಿ ಕೆಲಸ ಮಾಡಿರುವಂಥದ್ದು. ಈ ಸಿನಿಮಾದ ಬಗ್ಗೆ ಜನರ ಒಂದು ರಿಯಾಕ್ಷನ್ ಹೇಗಿದೆ, ರೆಸ್ಪಾನ್ಸ್ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಾವಿವತ್ತು ನಮ್ಮ ಮಂಗಳೂರಿನ ಸೆಂಟ್ರಲ್ ಜ್ಯೋತಿ ಥಿಯೇಟರ್ ಬಂದಿದ್ದೀವಿ. ಹೇಗನ್ಸಿದೆ ಮೂವಿ, ಸಿನಿಮಾ ನೋಡಿದವರು ಏನಂತಾರೆ ಬನ್ನಿ ಕೇಳೋಣ. ಸೂಪರ್. ಸೂಪರ್. ಗುಡ್ ಗುಡ್ ಸೂಪರ್ ಸರ್. ಸೂಪರ್ ಎಡ್ ಆತನು ಅವು ಫೈಟಿಂಗ್ ಪೂರ ಎಡ್ ಆತನು ಬೊಕ್ಕ ಆ್ಯಕ್ಟಿಂಗ್ಲ ಶೋಕ್ ಆತನು ಮತ್ತೇನಲ್ಲ ಸ್ಟೋರಿ ಇಷ್ಟ ಅಂತ ಒಂಜಿ ಅದ್ಭುತ ಆಯ್ನಂಚಿನೊಂಜಿ ತುಳು ಸಿನಿಮಾ. ನಮ್ಮ ಹ್ಯಾರಿಸ್ ಕೋಟೇಜ್ ಕಲಾರ್ನ ಒಂಜಿ ಕನಸದ ಸಿನಿಮಾನು ನಮ್ಮ ವೈಭವ್ ಪ್ರಶಾಂತ್ ಆರೊಂಜಿ ನನಸು ಮಲ್ತದೇರು, ರಾಧಾಕೃಷ್ಣ ಬೆಂಗಳೂರು ಬೊಕ್ಕ ಆಕಾಶ್ ಹಾಸನ್. ಸೊ ಆಗ್ಲು ಪೂರ ಎಂಟರ್ ಟೀಮು ಒಂಜಿ ಸಿನಿಮಾನು ಒಂಜಿ ಬಾರಿ ಲೈಕ್ ಹಿಡ್ಕೊಂತ. The movie is amazing. You must watch. The comedy is like you will love it. You must watch at least once. You have to watch. Radaina premiere showed must had a response tikkadane enklege so ಖುಷಿ and so hoping for the best type and Harris sir ನೊಂಜಿ ಕನ ನಿಜ ಅವನುಂಡು ಪಂಡ್ ನನ್ನ ಅವು ಇಪ್ಪನು ಜನಕ್ಲೆನ ಕೈಟಾಕಲೆ ಎಂಚನೆನ್ ಸಕ್ಸಸ್ಫುಲ್ ಆದ ಮಂತ್ ಕೊರ್ಪೆರಂದು. ಸೊ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್ ಮೂವಿ ಮಾತಿರ್ಲ ಬತ್ತದ ತೋಡೊಂದಕ್ಕೆ ಗಿರ್ಗಿಟ್ ಮೂವಿ ಆಯ್ ಬೊಕ್ಕ ನೂದಿನೋಡು ಬೊಕ್ಕ ಮುಕ್ಕುಲು 3 ಜನ ಒಂಜಿ ಜನಕ್ಲೆ ಬೇತೆ ರೀತಿ ತೆಲಿಪಾರೆ ಆಟಿಡೊಂಜಿ ದಿನಟ್ಟು ಬೈದೇರು ಯಾಂತುಯೆ ಒಂಜಿ ಕಾಮಿಡಿ ಮತ್ತು ನ್ಯಾಚುರಲ್ ಆದಿತ್ತು ಜನಕ್ಲೆ ಮಸ್ತ್ ಇಷ್ಟ ಲಾಪುಂಡು ಫ್ಯಾಮಿಲಿ ಬತ್ ಮಾತ ತುಲೆ. ಇನ್ನು ನಮ್ಮ ತುಳುವೇರ್ನ ಫಿಲ್ಮ್ ಐಕೋಸ್ಕರ ಆಟಿಡೊಂಜಿ ದಿನ ಫಿಲ್ಮ್ ಅಲ್ದೇರು ಭಾರಿ ಶೋಕ್ ಆತನು ನಿಕುಲು ಮಾತ ತುಲೆ ತುಳು ಇಂಡಸ್ಟ್ರಿಗೆ ಅವಡ ಆತನ ಆಟಿಡೊಂಜಿ ದಿನಕ್ಕೆ ಸಪೋರ್ಟ್ ಮಲ್ಪಲೆ. ಪ್ರೀಮಿಯರ್ ಶೋನೇ ಆಲ್ರೆಡಿ ಹೌಸ್ಫುಲ್ ಆದಿತ್ತು ಮಾತಿತ್ತು ಆಡಿಯನ್ಸ್ ಎಂಜಾಯ್ ಪಂಡ ತುಳುನಾಡದ ಜನ ತೆಂಚದಿತ್ತು ಅನ್ಪುಣ ಎಂಕ್ಲೆಗೆ ಒಂಜಿ ಮಲ್ಲ ಕನ್ಫ್ಯೂಷನ್ ಆ್ಯಂಡ್ ಶೋಕ್ ಬೈದು ನಂದು ಮಾತ ಪನ್ಪೇರು ಆಂಡ ಒಂಜಿ ಪೋಡಿ ಪುಣದ ಎಂಕ್ಲೆ ನೋಡಿ. ಸೊ ಎಕ್ಸಾಮ್ ಎಂಗ್ಲ ಬರೀತೈತೆ. ಸೊ ರಿಸಲ್ಟ್ ಕಾಪಾಡಪುಂಡೆ. ಸೊ ಆಲ್ರೆಡಿ ರಿಸಲ್ಟ್ ಕೊಡ್ತೇರೆ ಜನಕ್ಲು. ನಾನು ಒಂಜಿ ಶನಿವಾರ ಆದಿತ್ಯವಾರ 2 ದಿನ ತೋಡಾಪುಂಡು. ಸೊ ಇನ್ನಿಲ್ಲ ಅಂಚೆನೆ ಆಲ್ಮೋಸ್ಟ್ ಜನ ಬತ್ತಿ ನಾನು ಆಲ್ರೆಡಿ ಆಡಿಯನ್ಸ್ ಅದು ಕುಲ್ಲು ಅಂಚಿ ಅಂಚು ಕುಲ್ನಾಗ ಆಪೆಗೆ ಈಪೆಗೆ ತೊಗೊಂಡು ಮಾಂತ ತೆಲಿಪೇರು ಒಂಜಿ ಅಂಚಿನ ಟರ್ನಿಂಗ್ ಪಾಯಿಂಟ್ ಬಂದಾಗ ಶಾಕ್ ಐನಿತ್ತು ನಂಗೆ ಖುಷಿ ಆಗುಂಡು ಎಂಕ್ಲೆಗೆ. ಭವಿಷ್ಯ ಆರ್ಕೆ ಕ್ರಿಯೇಷನ್ಸ್ನಲ್ಲಿ ಮೂಡಿಬಂದಂತಹ ಆಟಿಡೊಂಜಿ ದಿನ ಸಿನಿಮಾಕ್ಕೆ ಇವತ್ತು ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ನಾವು ಇವತ್ತೇ ಅಂದರೆ ಜ್ಯೋತಿ ಥಿಯೇಟರ್ ಬಂದಿದ್ವಿ. ಜನರ ರೆಸ್ಪಾನ್ಸನ್ನು ತಿಳ್ಕೊಂಡು ಯಾವ ರೀತಿಯಾಗಿದೆ ಅವರ ರೆಸ್ಪಾನ್ಸ್ ಅಂತ ನೀವು ಕೂಡ ತಿಳ್ಕೊಡ್ರಿ. ಹಾಗೆ ಸಿನಿಮಾದಲ್ಲಿ ಒಂದು ಪ್ಲಸ್ ಪಾಯಿಂಟ್ ಅಂದರೆ ನಮ್ಮ ತುಳುನಾಡ ಹಾಸ್ಯ ಕಲಾವಿದರ ಒಂದು ಸಮಾಗಮ ಆಗಿರ್ಬೋದು, ಅದರ ಜೊತೆಗೆ ಅವರ ಒಂದು ಒಳ್ಳೊಳ್ಳೆ ಗೆಟಪ್ ಆಗಿರ್ಬೋದು, ಖಂಡಿತವಾಗ್ಲೂ ಕೂಡ ಸಿನಿಮಾ ನೋಡೋರಿಗೆ ಇಷ್ಟ ಆಗುತ್ತೆ. ಅದರ ಜೊತೆಗೆ ಭರ್ಜರಿಯಾದಂತಹ ಆ್ಯಕ್ಷನ್ ಇದೆ, ಜೊತೆಗೆ ಸ್ಟೋರಿಯಲ್ಲಿ ಒಂದು ಸ್ವಲ್ಪ ಟ್ವಿಸ್ಟ್ ಇದೆ. ಅದೇನಿದು ಟ್ವಿಸ್ಟ್, ಆಟಿಡೊಂಜಿ ದಿನ ಏನಾಗುತ್ತೆ ಅನ್ನೋದನ್ನ ನೋಡೋದಕ್ಕೆ ನೀವು ಥಿಯೇಟರ್ ಬಂದು ನೋಡಲೇಬೇಕು. ಕ್ಯಾಮರಾ ಪರ್ಸನ್ ಗಣೇಶ್ ಜೊತೆ ಪವಿತ್ರ ಪೂಜಾರಿ, ನಮ್ಮ ಕುಡ್ಲಾ ನ್ಯೂಸ್ 24/7. ಇದು ವಿಶ್ವಾಸದ ಪ್ರತಿಬಿಂಬ.